ಮತ್ತು ಈ ಮಕ್ಕಳು ಮುಗ್ಧ ಮಕ್ಕಳು ಹಿಂದಿಂದ 1.5 ವರ್ಷ ಹಿಜಾಬ್ ಕ್ಲಾಸ್ ರೂಮಲ್ಲಿ ತೆಗೆದಿಟ್ಟು ನಾವು ಹಿಜಾಬನ್ನು ಬ್ಯಾನ್ ಮಾಡಲಿಲ್ಲ. ಹಿಜಾಬ್ ಹಾಕ್ಕೊಂಡು ಕಾಲೇಜಿಗೆ ಬರ್ತಿತ್ತು, ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ತೆಗೆಸುವಂಥ ವಿಷಯ ಇದ್ದದ್ದನ್ನು ಇಷ್ಟು ಹಠ ಹಿಡಿದು ಜೋರು ಮಾಡಬೇಕು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಮತ್ತು ಭಾಳ ಬಡ ವಿದ್ಯಾರ್ಥಿನಿಯರವರು ಅವರು ಈ ಮಟ್ಟಕ್ಕೆ ಸುಪ್ರೀಂ ಕೋರ್ಟು ಹೈಕೋರ್ಟಿಗೆಲ್ಲ ಹೋಗಬೇಕಾದ್ರೆ ಇದರ ಹಿಂದೆ ಏನು ಷಡ್ಯಂತ್ರ ಇದೆ, ಇನ್ನು ಮುಂದೆ ಯಾವ್ಯಾವ ವಿಚಾರಗಳನ್ನು ಹಿಡ್ಕೊಂಡು ಈ ರೀತಿ ಶಾಂತಿ ಕದಡುವಂಥ ಕೆಲಸ ಮಾಡ್ಬೋದು ಅಂತ ಹೇಳುವಂಥ ಭಯ ಇರೋದ್ರಿಂದ ಇದನ್ನು ಸಮಗ್ರವಾದಂಥ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೇನೆ. ಇವತ್ತು ನೀವು ಅವರ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅಂದರೆ ಕಾಂಗ್ರೆಸ್ನ ನಿಲುವು ಏನು ಅಂತ ಹೇಳುವಂಥದ್ದು ಸ್ಪಷ್ಟ ಆಗಿದೆ. ಅವರು ಹಿಜಾಬನ್ನು ನಾವು ಟೋಟಲ್ ಬ್ಯಾನ್ ಮಾಡಿ ಅಂತ ಹೇಳಿಲ್ಲ, ನಾವು ಹೇಳಿದಂಥದ್ದು ಕ್ಲಾಸ್ ರೂಮಲ್ಲಿ ಹಿಜಾಬ್ ತೆಗೆದು ಕೂತ್ಕೊಳ್ಳಿ ಅಂತ. ಸೊ ಕಾಂಗ್ರೆಸ್ನ ನಿಲುವು ಟೋಟಲಿ ಹಾಗಿದ್ರೆ ಇದೆ ಅಂತ ಹೇಳುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಅಂದರೆ ನಾವು ಇಷ್ಟರವರೆಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮಾತ್ರ ಇದರ ಹಿಂದೆ ಅಂತ ಹೇಳಿತ್ತು, ಆದರೆ ಈಗ ನೋಡುವಾಗ ಇದರ ಜೊತೆ ಕಾಂಗ್ರೆಸ್ಸು ಇದೆ ಅಂತ ಹೇಳುವಂಥ ಒಂದು ಕಪಿಲ್ ಸಿಬ್ಬಾಲ್ ನಿನ್ನೆ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಶ್ರೀನಿವಾಸ್ ಮೂವ್ ಆಗಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಟ್ವೀಟ್ಗಳು ಹೇಳಿಕೆಗಳನ್ನು ನೋಡಿದರೆ ಅವರಿಗೆ ರೆಪ್ರೆಸೆಂಟ್ ಮಾಡುವಂಥ ವಕೀಲರುಗಳ ಹಿನ್ನೆಲೆಗಳನ್ನು ನೋಡಿದರೆ ಇದೆಲ್ಲವೂ ಕಾಂಗ್ರೆಸ್ಸು ಇದರಲ್ಲಿ ಭಾಳ ಬಲ ಇದೆ ಅಂತ ಬಲದಲ್ಲಿದೆ ಅಂತ ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಏನು ಅಂತ ಹೇಳಿದರೆ ಇದು ಏನಾಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಗಮನಿಸಬೇಕು. ನನ್ನ ವಿನಂತಿ ಏನು ಅಂತ ಹೇಳಿದರೆ, ಭಾಳ ಸುದೈವಶಾತ್ ಇಷ್ಟೆಲ್ಲ ಪ್ರಯತ್ನಗಳು ನಡ್ತಾಯಿದ್ರು, ನಮ್ಮ ರಾಜ್ಯದ ಮುಸ್ಲಿಂ ಬಾಂಧವರು ಇದನ್ನು ಸೌಹಾರ್ದತೆಯಿಂದ ತಗೊಂಡಿದ್ದಾರೆ. ಕೆಲವು ಜನ ಮಾತ್ರ ಅದನ್ನು ಮಾಡ್ತಾಯಿದ್ರೆ ನಮ್ಮ ರಾಜ್ಯದ ಮುಸ್ಲಿಂ ಸಮುದಾಯದವರು ಎಲ್ಲಿ ಹಿಜಾಬ್ ಹೋಗ್ತಾ ಇರಲಿಲ್ಲ ಅಲ್ಲಿ ಹಿಜಾಬ್ ಹಾಕದೆ ಕಳಿಸೋದು ಮಾಡಿದ್ದಾರೆ. ನನ್ನ ಕ್ಷೇತ್ರದ 12 ಕಾಲೇಜುಗಳಲ್ಲಿ ಮೊನ್ನೆ ಲಾಸ್ಟ್ ಡೇವರೆಗೂ ಹಿಜಾಬ್ ತೆಗೆದಿಟ್ಟು ಕಳಿಸ್ಯಾರೆ. ಅಂದರೆ ಅವರಿಗೆ ಈ ಸಂಘರ್ಷ ಬೇಡ, ನಿಜವಾದಂಥ ಮುಸ್ಲಿಮರಿಗೆ, ವಿದ್ಯಾವಂತ ಮುಸ್ಲಿಮರಿಗೆ ಈ ಸಂಘರ್ಷ ಬೇಡ, ಇದನ್ನು ಕೊನೆಗೊಳಿಸಬೇಕು ಅಂತಾಗಿದೆ. ಈ ರಾಜಕೀಯ ಇಚ್ಛಾಶಕ್ತಿ ಇರುವಂಥ ಕ್ಯಾಂಪಸ್ ಫ್ರಂಟ್ ಅಂತವರಿಗೆ, ಕಾಂಗ್ರೆಸ್ನಂಥವ್ರಿಗೆ ಇದನ್ನು ಬೆಳೆಸಬೇಕಂತೆ ಬಿಟ್ಟರೆ ನಿಜವಾದಂಥ ಮುಸ್ಲಿಂ ಸಮುದಾಯದವ್ರಿಗೆ ಇದು ಬೇಡ ಅಂತ ಹೇಳುವಂಥದ್ದು ಮ್ಯಾಕ್ಸಿಮಮ್ ಮುಸ್ಲಿಂ ಮಹಿಳೆಯರು ಅಥವಾ ಮುಸ್ಲಿಮರು ಅದಕ್ಕೆ ಬೆಂಬಲ ಕೊಡ್ತಿದ್ದು ಇದು ಒಂದು ಸಮಾಧಾನಕರವಾದಂಥ ವಿಷಯ. ಇದನ್ನು ನಾನು ಮುಸ್ಲಿಂ ಸಮುದಾಯದವರಲ್ಲಿ ಇದನ್ನು ಮುಂದುವರಿಸಬೇಕು. ನಾವು ಹಿಂದೂ ಮುಸ್ಲಿಮರು ಕ್ರಿಶ್ಚಿಯನ್ರು ಒಟ್ಟಾಗಿ ಈ ದೇಶದಲ್ಲಿರಬೇಕು. ನಮ್ಮ ಆಚರಣೆಗಳನ್ನು ನಮ್ಮ ಮನೆಯಲ್ಲಿ ಮತ್ತು ಸಾರ್ವಜನಿಕವಾಗಿ ನಾವು ಸ್ವತಂತ್ರವಾಗಿ ಆಚರಿಸ್ಕೊಂಡು ಕಾಲೇಜಿನಲ್ಲಿ ಆ ಧರ್ಮದ ಶಿಕ್ಷಣ ಬೇಕಾದವರು ಧರ್ಮದ ಶಿಕ್ಷಣಕ್ಕೆ ಹೋಗ್ಕೊಂಡು, ನಮ್ಮ ಲೌಕಿಕ ಶಿಕ್ಷಣ ಬೇಕಾದವರು ಆ ಕಾಲೇಜಿನ ಒಳಗೆ ಕ್ಲಾಸ್ ರೂಮ್ ಒಳಗೆ ನಮ್ಮ ಧರ್ಮವನ್ನು ಬಿಟ್ಟು ನಾವು ಸಮಾನರು ಅಂತ ಹೇಳುವಂಥ ರೀತಿಯಲ್ಲಿ ಆಚರಿಸುವಂಥ ಒಂದು ಒಳ್ಳೆಯ ಸಂಪ್ರದಾಯವನ್ನು ನಾವು ಬೆಳೆಸೋಣ. ಅವರು ಯಾರೇ ಷಡ್ಯಂತ್ರಗಳು ಮಾಡಲಿ, ಯಾವುದೇ ರಾಜಕೀಯ ಲಾಭಕ್ಕೆ ಮಾಡಲಿ, ಅದಕ್ಕೆ ನಾವು ಅವಕಾಶ ಕೊಡದೆ ನಾವೆಲ್ಲರೂ ಒಟ್ಟಾಗಿರೋಣ ಅಂತ ಹೇಳುವಂಥ ವಿನಂತಿಯನ್ನು ನಾನು ಹಿಜಾಬ್ನ ಇಶ್ಯೂ ನಿನ್ನೆ ಹೈಕೋರ್ಟಲ್ಲಿ ಇತ್ಯರ್ಥ ಆದ ಮೇಲೆ ನಾನು ನಿನ್ನೆ ವಿನಂತಿಯನ್ನು ಇದು ಪ್ರಾರಂಭ ಆದಂಥ 6 ಕಾಲೇಜಲ್ಲಿ ವಿನಂತಿ ಮಾಡಿಕೊಂಡ್ರ ಮೇಲೆಗೂ ನಿಮಗೆ ಹಿಂದಿನದ್ದೇನೂ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ ಮೇಲೂ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಹೋಗ್ಲಿಕ್ಕೆ ಅವರಿಗೆಲ್ಲ ಅಧಿಕಾರ ಇದೆ. ಅವರು ಅಲ್ಲಿಯೂ ನಮಗೆ ಏನು ಬರ್ತದೆ ಅದನ್ನು ನಾವು ಪಾಲಿಸ್ತೇವೆ. ನಾವು ನಮ್ಮ ವಕಾಲತ್ತನ್ನು ಈಗ ನಮ್ಮ ವಕೀಲರುಗಳ ಮೂಲಕವೂ ನನ್ನ ಇಂಡಿವಿಜುವಲ್ ವಕಾಲತ್ತನ್ನು ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಮ್ಮ ವಕೀಲರ ಮೂಲಕ ನಾವು ಮಾಡ್ತಾಯಿದ್ದೇವೆ. ಅಲ್ಲಿಯೂ ನಾವು ಪ್ರಬಲವಾಗಿ ನಮ್ಮ ವಾದವನ್ನು ಮಾಡೋರಿದ್ದೇವೆ. ಇಲ್ಲಿ ಇರುವಂಥ ಹಿನ್ನೆಲೆಯನ್ನು ನಾನು ಗಮನಿಸಿದರೆ ಈ ಎಲ್ಲ ಹಿನ್ನೆಲೆಗೆ ನಾನು ಇದನ್ನು ಪ್ರಾರಂಭದಿಂದ ಇದನ್ನು ಹೇಳ್ಕೊಂಡು ಬಂದವನು. ಇದು ಈ ಮಕ್ಕಳ ಸ್ವಂತ ನಿರ್ಧಾರದಿಂದ ಆದದ್ದಲ್ಲ. ಇದು ಇದರ ಹಿಂದೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರ ಷಡ್ಯಂತ್ರ ಇದೆ ಅಂತ ಹೇಳುವಂಥದ್ದನ್ನು ಹೇಳ್ಕೊಂಡು ಬಂದಿದ್ದೇನೆ. ಅದಕ್ಕೆ ಪುರಾವೆಗಳನ್ನು ನಾವು ಇಲಾಖೆಗೆ ಕೊಟ್ಟಿದ್ದೇನೆ. ಈಗ ಅದು ಎಲ್ಲ ಮಾಧ್ಯಮದಲ್ಲಿ ಪ್ರಚಾರ ಆಗಿದೆ. ವಿಶೇಷವಾಗಿ ನವಂಬರಲ್ಲಿ ಆ 6 ಮಕ್ಕಳು ಟ್ವಿಟರ್ ಖಾತೆಯನ್ನು ತೆಗಿತಾರೆ. ಟ್ವಿಟರ್ ಖಾತೆ ತೆಗಿಬೇಕಾದ್ರೆ ಅವರ ಇಡೀ ಟ್ವಿಟರನ್ನು ನೋಡಿದರೆ ಅದೆಲ್ಲವೂ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾನ ಟ್ವಿಟರ್ಗಳು ರೀಟ್ವೀಟ್ ಮಾಡಿದ್ದು, ಅದರ ಕಂಟೆಂಟನ್ನೇ ಇವರು ಟ್ವೀಟ್ ಮಾಡಿದಂಥದ್ದು. ಆ ಟ್ವೀಟ್ಗಳನ್ನು ನೋಡಿದರೆ ಅದು ಎಷ್ಟು ದೇಶಕ್ಕೆ ವಿರೋಧಿಯಾದಂಥ ಒಂದು ವಿಷಯ ಅಂತ ಗೊತ್ತಾಗ್ತದೆ. ಸುಪ್ರೀಂ ಕೋರ್ಟ್ನ ಮೇಲೆ ಅಯೋಧ್ಯೆ ಬಾಬರಿ ಮಸೀದಿಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಜಸ್ಟಿಸ್ ಇಲ್ಲ, ನಮಗೆ ಜಸ್ಟಿಸ್ ಪಡ್ತೇವೆ, ಈಗ ಇಲ್ಲಿಗಲ್ ಆಗಿ ಅಯೋಧ್ಯೆಯನ್ನು ಕಟ್ತಾ ಇದ್ದಾರೆ, ನಾವು ಅಲ್ಲಿ ಬಾಬರಿ ಮಸೀದಿಯನ್ನು ಕಟ್ತೇವೆ ಅಂತ ಹೇಳುವಂಥ ಟ್ವೀಟ್ಗಳನ್ನು ಮಾಡಿದ್ದಾರೆ. ಈ ಮಕ್ಕಳು ಅದನ್ನು ರೀಟ್ವೀಟ್ ಮಾಡಿದ್ದಾರೆ, ಇವರು ಟ್ವೀಟ್ ಮಾಡಿದ್ದಾರೆ. ಅಂದರೆ ನನ್ನ ಪ್ರಶ್ನೆ ಏನು ಅಂದರೆ, ಮುಗ್ಧರಾಗಿದ್ದಂಥ ಹೆಣ್ಣು ಮಕ್ಕಳನ್ನು ಅವರಿಗಿಂತ ಧರ್ಮದ ಅಂಧಶ್ರದ್ಧತೆಯನ್ನು ತುರುಕಿಸಿ ಅವರನ್ನು ಒಂದು ಒಳ್ಳೆಯ ವಾತಾವರಣ ಇದ್ದ ಕಡೆ ಅಲ್ಲಿ ಕೆಡಿಸಿ ಈ ಹಂತಕ್ಕೆ ತಂದಿದ್ದಾರೆ. ಎರಡನೇದ್ದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಷಡ್ಯಂತ್ರವಿದೆ ಅಂತ ಹೇಳೋದು ನಾನು ಇವತ್ತು ಹೇಳಿದಲ್ಲ, ಪ್ರಾರಂಭದಿಂದ ಹೇಳಿದ್ದೇನೆ. ಯಾಕಂದರೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಮೀಡಿಯಾದಲ್ಲಿ ಬರೋದಕ್ಕಿಂತ ಅಲ್ಲಿ ಮಾಡೋದಿದೆ. ಸೊ ನಾನೀಗಾಗಲೇ ನಮ್ಮ
ಗೃಹ ಸಚಿವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಪತ್ರವನ್ನು ಬರೆದಿದ್ದೇನೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇದರ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅವರೊಂದು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ. ನನ್ನ ಬೇಡಿಕೆ ಏನು ಅಂದರೆ, ನನ್ನ ಆಗ್ರಹ ಈಗ ಸರ್ಕಾರದ ಬಳಿ, ಮುಖ್ಯಮಂತ್ರಿಗಳ ಬಳಿ, ದಯವಿಟ್ಟು ಇದನ್ನು NIA ತನಿಖೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ಇದು ಇಲ್ಲಿಯ ಮಟ್ಟದಲ್ಲಿಲ್ಲ, ಇದು ಭಾಳ ದೊಡ್ಡ ಷಡ್ಯಂತ್ರ ಇದೆ. ಇದು ಮುಂದೆ ಭಾಳ ದೊಡ್ಡ ಆತಂಕ ನಮ್ಮ ದೇಶಕ್ಕೆ ಆಗ್ಬೋದು ಅಂತ ಹೇಳುವಂಥ ಭಯ ನನ್ನಲ್ಲಿ ಕಾಡ್ತಾ ಇದೆ. ನನ್ನಲ್ಲಿರುವಂಥ ಮಾಹಿತಿಯ ಪ್ರಕಾರ NIAಗೆ ಕೊಟ್ಟು ಇದನ್ನು ಸಮಗ್ರವಾದಂಥ ತನಿಖೆಯನ್ನು ಮಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಉಡುಪಿಯಲ್ಲಾದಂಥ ವಿಷಯ ಇಲ್ಲಿಯ ಮಾಧ್ಯಮಗಳಿಗೆ ಗೊತ್ತಾಗುವ ಮೊದಲು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಹೇಗೆ ಗೊತ್ತಾಗ್ತದೆ, ಅವರು ಹೇಗೆ ಇದನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ತಾರೆ, ಮತ್ತು ಈ ಮಕ್ಕಳು, ಮುಗ್ಧ ಮಕ್ಕಳು ಹಿಂದಿಂದ 1.5 ಆ ಕಾಲೇಜಿನ ಒಳಗೆ, ಕ್ಲಾಸ್ ರೂಮ್ ಒಳಗೆ ನಮ್ಮ ಧರ್ಮವನ್ನು ಬಿಟ್ಟು ನಾವು ಸಮಾನರು ಅಂತ ಹೇಳುವಂಥ ರೀತಿಯಲ್ಲಿ ಆಚರಿಸುವಂಥ ಒಂದು ಒಳ್ಳೆಯ ಸಂಪ್ರದಾಯವನ್ನು ನಾವು ಬೆಳೆಸೋಣ. ಅವರು ಯಾರೇ ಷಡ್ಯಂತ್ರಗಳು ಮಾಡಲಿ, ಯಾವುದೇ ರಾಜಕೀಯ ಲಾಭಕ್ಕೆ ಮಾಡಲಿ, ಅದಕ್ಕೆ ನಾವು ಅವಕಾಶ ಕೊಡದೆ ನಾವೆಲ್ಲರೂ ಒಟ್ಟಾಗಿರೋಣ ಅಂತ ಹೇಳುವಂಥ ವಿನಂತಿಯನ್ನು ನಾನು ಹೈದರಾಬಾದಿಂದ ಭಾರಿ ಜನ ಟ್ರೈನರ್ಸ್ ಎಲ್ಲ ಬಂದಿದ್ದಾರೆ. ಈಗ ಹೈದರಾಬಾದ್ಗೂ ಮತ್ತು ಇಲ್ಲಿ ಏನು ಸಂಬಂಧ ಹೇಳಿ? ಹೈದರಾಬಾದಿಂದ ಇಲ್ಲಿ ಬಂದಿದ್ದಾರೆ, OICಯ ಪಾರ್ಟಿಯವರು ಅಂತ ಹೇಳ್ಕೊಂಡು ಇಲ್ಲಿ ಬಂದು ಇಲ್ಲಿ ನೋಡೋದಂತೆ, ಇಲ್ಲಿ ತನಿಖೆ ಅಂತೆ ಭಾಳ ಜನ ಬಂದಿದ್ದಾರೆ ಇಡೀ ರಾಜ್ಯದಲ್ಲಿ ಅಂತ ಹೇಳುವಂಥದ್ದು ನಾನು ಕೇಳಿದ್ದೇನೆ. ಮತ್ತು ಉಡುಪಿಗಂತೂ ಬಂದಿದ್ದಾರೆ ಸ್ವಲ್ಪ ಜನ. ಅವರು ಬಂದು ಇಲ್ಲಿ ಏನು ಮಾಡುತ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿಯ ಉಡುಪಿಯ ಮುಸ್ಲಿಂ ಸಮುದಾಯದವರು, ಮುಸ್ಲಿಂ ಒಕ್ಕೂಟದವರು ನಿರ್ಣಯ ಮಾಡಿದ್ದಾರೆ, ಅವ್ರು ಸರಿ ಇದೆ, ಅವರ ಧರ್ಮದಲ್ಲಿದ್ದದ್ದನ್ನು ಹೇಳಿದ್ದಾರೆ. ಆದರೆ ಯಾರೂ ಆ ರೀತಿ ಉಗ್ರವಾದ ಹೇಳಿಕೆಯನ್ನು ನಮ್ಮ ಉಡುಪಿ ಜಿಲ್ಲೆಯ ಮುಸ್ಲಿಮರು ಯಾರೂ ಕೊಡಲಿಲ್ಲ. ಮುಸ್ಲಿಂ ಮುಖಂಡರು, ಮುಸ್ಲಿಂ ಒಕ್ಕೂಟ ಇರ್ಬೋದು, ಮುಸ್ಲಿಂ ನಾಯಕರು ಇರ್ಬೋದು, ಯಾರೂ ಕೊಡಲಿಲ್ಲ. ಇದೆಲ್ಲ ಏನು ಸೂಚಿಸ್ತದೆ ಅಂತ ಹೇಳಿದರೆ, ನಮ್ಮ ಜಿಲ್ಲೆಯ ಮುಸ್ಲಿಮರಿಗೆ ಶಾಂತಿ ಬೇಕು, ಸೌಹಾರ್ದ ಬೇಕು, ಹೊರಗಿನವರಿಗೆ ಇಲ್ಲಿದ್ದನ್ನು ಹಾಳು ಮಾಡಬೇಕು ಅಂತ ಹೇಳುವಂಥ ಹೈದರಾಬಾದ್ನವರಿಗೆ, ಬೆಂಗಳೂರಿನವರಿಗೆ, ಯಾರೋ ಕೇರಳದವರು ಇಲ್ಲಿ ಬಂದುಕೊಂಡು ನಮ್ಮ ಶಾಂತಿಯನ್ನು ಕೆಳಿಸುವಂಥ ಕೆಲಸ ಆಗ್ತಾ ಇದ್ದಾರೆ. ಈಗ ಯಾರೆಲ್ಲ ನಿಮ್ಮ TV ಪೆನಲ್ಗಳಲ್ಲಿ ಮಾತಾಡುವವರಿದ್ದಾರೆ ಅವರೆಲ್ಲರೂ ಈ ಉಡುಪಿಯವರಲ್ಲ, ಎಲ್ಲ ಬೆಂಗಳೂರಿನವರು ಅಲ್ಲಿ ಇಲ್ಲಿ ಕೂತ್ಕೊಂಡು ಇಲ್ಲಿಗೆ ನಮಗೆ ಬುದ್ಧಿವಾದ ಹೇಳುವಂಥದ್ದು ಮಾಡ್ತಾಯಿದ್ದಾರೆ. ನಾನು ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ಪೇಜಾವರ್ ಶ್ರೀಪಾದರು ಅತ್ಯಂತ ಹಿಂದುತ್ವವನ್ನು ಪ್ರತಿಪಾದಕರಾಗಿದ್ದರೂ ಸಹಿತ ಸೌಹಾರ್ದತೆಯಿಂದ ಅವರು ಪರ್ಯಾಯದಲ್ಲಿ ಇಫ್ತಾರ್ ಕೂಟವನ್ನು ಮಾಡಿದಂಥವ್ರು. ಕೃಷ್ಣ ಮಠದ ಒಳಗೆ ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥವ್ರು. ಅದ್ರ ಬಗ್ಗೆ ಚರ್ಚೆ ಆಗಿರ್ಬೋದು. ಆದರೆ ಅಂಥ ಒಂದು ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ಉಡುಪಿ. ಡಾಕ್ಟರ್ VS ಆಚಾರ್ಯರು ಸೌಹಾರ್ದತೆಗೆ ಹೆಚ್ಚು ನಮಗೆಲ್ಲ ಕಲಿಸಿಕೊಟ್ಟಂಥವ್ರು. ಉಡುಪಿಯ ದಕ್ಷಿಣ ಕನ್ನಡದಲ್ಲಿ ಕೋಮು ಗಲಭೆಗಳಾದರೂ ಉಡುಪಿಯ ಗಡಿಯನ್ನು ದಾಟದಿದ್ದಂಥ ಉದಾಹರಣೆಗಳು ನಮಗಿದೆ. ಇದನ್ನು ಹಾಳು ಮಾಡಲಿಕ್ಕೋಸ್ಕರ ಈ ಹೊರಗಿನ ಒಂದು ವ್ಯವಸ್ಥೆಗಳು, ಹೊರಗಿನ ಸಂಘಟನೆಗಳು, ಹೊರಗಿನ ಜನರು ಮಾಡ್ತಾ ಇದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ಹಿಂದೂ, ಮುಸ್ಲಿಮರು, ಕ್ರಿಶ್ಚಿಯನ್ರು ನಾವೆಲ್ಲ ಒಟ್ಟಾಗಿ ಒಂದಾಗಿ ನಾವು